ವಿರೋಧ ಪಕ್ಷದ ನಾಯಕರುಗಳು ಸಹಿತ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಸಂತ್ರಸ್ತರು ಯಾರ್ಯಾರು ಇತ್ತೀಚೆಗೆ ನಡೆದ ಘಟನೆಗಳಲ್ಲಿ ಮೃತರಾಗಿದ್ದಾರೆ, ಯಾರ್ಯಾರು ಅಂತೆಲ್ಲ ಅವರಿಗೆ ಬೇಕಾದವರ ಮನೆಗಳಿಗೆ ಮಾತ್ರ ಹೋಗಿ ಅವರು ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ. ಅಲ್ಲದೆ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತನಾಡಿದ್ದಾರೆ. ಮಾತಾಡಿದಂಥ ಸಂದರ್ಭದಲ್ಲಿ ನಾನು ಭಾಳ ಬೇಸರದಿಂದ ಹೇಳಲಿಕ್ಕೆ ಬಯಸ್ತೇನೆ. ಪೊಲೀಸರುಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಆಂದೋಲನ ಮಾಡ್ತೀವಿ, ಬಿಜೆಪಿ ಕಾರ್ಯಕರ್ತರ ಮನೆಗೆ ನುಗ್ಗಿದರೆ ಆಂದೋಲನ ಮಾಡ್ತೀವಿ, ಇದೇ ರೀತಿ ಪ್ರವೃತ್ತಿ ಮುಂದುವರಿಸಿದರೆ ನಾವು ನಿಮ್ಮನ್ನು ವರ್ತನೆ ಮುಂದುವರಿದರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ, ನೀವು ಗುಂಡಾ ಪ್ರವೃತ್ತಿಯನ್ನು ಪೊಲೀಸರು ಗುಂಡಾಗಿರಿ ಮುಂದುವರಿದರೆ ಹೋರಾಟ ಮಾಡ್ತೀವಿ ಮುಂತಾದ ವಿಚಾರಗಳನ್ನು ಪೊಲೀಸರ ಬಗ್ಗೆ ಬಹಳ ಅಸಹ್ಯದಿಂದ ಅವರ ಮೊರಾಲನ್ನು ಅವರ ಮಾನಸಿಕತೆಯನ್ನು ಕುಂದು ತರುವ ರೀತಿಯಲ್ಲಿ ವಿರೋಧ ಪಕ್ಷ ನಾಯಕರು, ಬಿಜೆಪಿ ಅಧ್ಯಕ್ಷರು, ಮಾಜಿ ಗೃಹ ಸಚಿವರು ಇವರೆಲ್ಲರೂ ಮಾತಾಡಿದ್ದಾರೆ. ಅದು ಎಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿಯಾಗಿ ಪರಿಣಮಿಸಿದೆ. ಬಿಜೆಪಿಯವರು ಇರುವಾಗಲೂ ಅದೇ ಪೊಲೀಸರು, ನಮ್ಮ ಸರ್ಕಾರ ಬಂದಾಗಲೂ ಅದೇ ಪೊಲೀಸರು, ಇನ್ಯಾರ ಸರ್ಕಾರ ಬಂದರೂ ಅದೇ ಪೊಲೀಸರು. ಇವರು ಸರ್ಕಾರ ಇರುವಾಗ ಪೊಲೀಸರು ಇದೇ ವರ್ತನೆಯಲ್ಲಿ ಇದ್ರ? ಇವರೇನಾದ್ರು ಇಂಥ ಉಪಯೋಗ ಮಾಡಿಕೊಂಡ್ರ? ಇವರು ಆಡಳಿತ ಮಾಡುವಾಗ ಈ ಪೊಲೀಸರು ಇದೇ ಥರ ಇದ್ರ? ಪೊಲೀಸರು ದೇ ಹ್ಯಾವ್ ಗೈಡೆಡ್ ಬೈ ಸಮ್ ರೂಲ್ಸ್ ಅಂಡ್ ಆಕ್ಟ್. ಅವರಿಗೆ ರೂಲ್ಸ್ ಇದೆ, ಆಕ್ಟ್ ಇದೆ, ಆ ಪ್ರಕಾರನೇ ಅವರು ಕೆಲಸ ಮಾಡಬೇಕು. ಅದನ್ನೇನಾದ್ರು ಬಿಟ್ಟು ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಮತ್ತು ಅವರ ಡ್ಯೂಟಿಯಲ್ಲಿ ನೆಗ್ಲಿಜೆನ್ಸ್ ಮಾಡಿದರೆ ಅವರ ವಿರುದ್ಧ ಕ್ರಮ ತಗೊಳ್ತಾರೆ. ಅವರಿಗೆ ಹಿಂದೂ ಒಂದೇ, ಮುಸ್ಲಿಂ ಒಂದೇ, ಕ್ರಿಶ್ಚಿಯನ್ ಒಂದೇ, ಜೈನ ಒಂದೇ, ಪಾರ್ಸಿ ಒಂದೇ, ಎಲ್ಲರೂ ಒಂದೇ. ಆಲ್ ಆರ್ ಗೈಡೆಡ್ ಬೈ ದಿ ಲಾಸ್. ಅವರಿಗೆ ಕಾನೂನು ಮತ್ತು ನಿಯಮಗಳನ್ನು ಬಿಟ್ಟು ಕೆಲಸ ಮಾಡಿದರೆ ಅವರವರ ಕೆಲಸವನ್ನು ಕಳ್ಕೊಳ್ತಾರೆ. ಆದರೆ ಇವರು ಈ ಥರ ಒಂದು ಮಾತುಗಳನ್ನು ಮಾತಾಡ್ತಕ್ಕಂಥದ್ದು, ಅದು ಕೂಡ ವಿರೋಧ ಪಕ್ಷ ನಾಯಕರು, ಒಬ್ಬ ಸಂಸದೀಯ ಸ್ಥಾನದಲ್ಲಿ ಇದ್ದವರು, ಗುಂಡಾವರ್ತನೆ ಪೊಲೀಸರು ಮಾಡ್ತಾ ಇದ್ದಾರೆ, ಪೊಲೀಸರಿಗೆ ವಿರುದ್ಧ ಆಂದೋಲನ ಮಾಡ್ತೀವಿ, ನೀವು ಹಿಂದೂಗಳ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ, ಹಿಂದೂಗಳ ಕಾರ್ಯಕರ್ತರನ್ನು ದಮನಿಸ್ತೀರಿ. ವಾಟ್ ಡು ಯು ಮೀನ್ ಬೈ ಇಟ್? ಇದರ ಅರ್ಥ ಏನು? ನೀವು ಈ ರೀತಿ ಪೊಲೀಸರ ನಿಮ್ಮ ಆಡಳಿತ ನಡೆಸಿಕೊಂಡಿರಬಹುದು, ಬಟ್ ವಿ ಆರ್ ನಾಟ್. ವಿ ಸೇ ಕಾನೂನು ಪ್ರಕಾರ ಕೆಲಸ ಮಾಡಿ, ನಿರ್ದಾಕ್ಷಿಣ್ಯವಾಗಿ ತಪ್ಪು ಮಾಡಿದವರನ್ನ ಶಿಕ್ಷಿಸಿ, ಕಾನೂನು ಸುವ್ಯವಸ್ಥೆ ಕಾಪಾಡೋದು ಏನೆಲ್ಲ ಮಾಡಬೇಕು ಕಾನೂನು ಪ್ರಕಾರನೇ ಮಾಡಬೇಕು, ಕಾನೂನು ಬಿಟ್ಟಲ್ಲ. ಕಾನೂನು ಬಿಟ್ಟು ಮಾಡಿದರೆ ಅಲ್ಲಿ ಕೋರ್ಟ್ ಇದೆ ಮತ್ತು ಸರ್ಕಾರ ಇದೆ. ಅವರ ಮಾನಸಿಕ ಸ್ಥೈರ್ಯವನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ. ಇದು ಮಾಡುವ ಉದ್ದೇಶ ಆದ್ರೂ ಏನು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಮಾಡುವಂಥ ಉದ್ದೇಶ ಆದ್ರೂ ಏನು? ಪೊಲೀಸರು ಕ್ರಮ ತೆಗೆದುಕೊಳ್ಬಾರ್ದು ಅಂತ ಹೇಳ್ತೀರಾ? ಎಲ್ಲಿ ತಪ್ಪಾಗಿದೆ ಹೇಳಿ. ಯಾರು ಮೇಲೆ ಸುಳ್ಳು ಕೇಸು ಹಾಕಿದ್ದಾರೆ ಹೇಳಿ. ಯಾರ ಮೇಲೆ ಯಾರಿಗೆ ಕಾನೂನನ್ನು ಬಿಟ್ಟು ಅವರು ತಮ್ಮ ಪರಿಮಿತಿಯನ್ನು ಮೀರಿ ಮಾಡಿದ್ದಾರೆ ಹೇಳಿ. ಅದನ್ನು ಹೇಳಬೇಕು ವಿರೋಧ ಪಕ್ಷ ಇರಬೇಕಾಗಿತ್ತು. ನಾಟ್ ದ್ಯಾಟ್ ನೀವು ಅಲ್ಲಿಂದ ಇಲ್ಲಿ ಬಂದಿದ್ದೀರಿ, ನಾವು ಏನು ಬೇಕಾದರೆ ಮಾತಾಡಿ ಹೋಗ್ಬೋದು ಅಂತ ಹೇಳೋದ್ರ ಬಗ್ಗೆ ತೀಕ್ಷ್ಣ ಕ್ರಮ ತಗೊಳ್ಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಆಸ್ ಎ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇಂಥ ಮಾತುಗಳು, ಈ ಪೇಪರ್ ಕಟ್ಟಿಗೆನೆಲ್ಲ ನಾನು ಕಳಿಸಿಕೊಡ್ತೇನೆ. ರಾಜ್ಯದ ಇಲಾಖೆ ಕಳಿಸಿಕೊಟ್ಟಿದ್ದೇನೆ, ಗೃಹ ಇಲಾಖೆ ಕಳಿಸಿಕೊಟ್ಟಿದ್ದೇನೆ. ಒಬ್ಬ ಸಂಸದೀಯ ಸ್ಥಾನದಲ್ಲಿದ್ದವರು ಅವರ ನಡತೆ ಹೇಗಿರಬೇಕು? ಮನೆಗೆ ಹೋಗ್ತೀರಿ, ಮನೆಗೆ ಹೋಗಬಾರ್ದು, ಯಾರನ್ನಾದ್ರೂ ಹೇಳ್ಕೊಂಡು ಬರಬಾರ್ದು, ಪೊಲೀಸರು ವಿಚಾರಣೆ ಮಾಡಬಾರ್ದು, ನ್ಯಾಯ ಕೇಳಬಾರ್ದು ಅಂತ ಹೇಳಿದರೆ ಇದು ನ್ಯಾಯಸಮ್ಮತವಾದಂಥ ವಾದ ಅಲ್ಲ.
ನೀವು ಎಲ್ಲಿಯೋ ಒಂದು ಕಡೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಪೊಲೀಸರನ್ನು ಅವಹೇಳನೆ ಮಾಡ್ತೀರಿ ಅಂತ ನಾನು ಹೇಳಬೇಕಾಗತ್ತೆ. ಅಥವಾ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ನೀವು ಎಲ್ಲಿಯೋ ಒಂದು ಕಡೆ ಇಂಡೈರೆಕ್ಟ್ಲಿ ಈ ಥರ ಒಂದು ಪ್ರೋತ್ಸಾಹ ಕೊಡ್ತೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕಾರ್ಯಕರ್ತರು ಕರಾವಳಿ ಭಾಗದಲ್ಲಿ ನಿಮ್ಮ ಕಾರ್ಯಕರ್ತರು ಯಾವಾಗಿದ್ರು? ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅದರ ಹಿಂದಿನ ಚುನಾವಣೆಯಲ್ಲಿ 8ರಲ್ಲಿ 7 MLA ಇತ್ತು. ನಾವು ಲಾಂಗ್ ಆಡಳಿತ ಮಾಡಿದ್ದೇವೆ ರಾಜ್ಯದಲ್ಲಿ. ಕರಾವಳಿಗೆ ಹಿಸ್ಟ್ರಿ ತಗೊಳ್ಳಿ ಇವತ್ತು ಯಾವ ಪಕ್ಷಕ್ಕೆ ಎಷ್ಟು ಬೆಂಬಲ ಇತ್ತು ಅಂತ. ಮತ್ತು ನೀವು ಅಧಿಕಾರಕ್ಕೆ ಯಾವ ಥರ ಬಂದಿರಿ, ಯಾವ ಉದ್ದೇಶದಿಂದ ಬಂದಿರಿ ಅಂತೇಳಿ ಕೂಡ ಹೇಳಿ, ಯಾವ ವಿಚಾರ ಇಟ್ಕೊಂಡು ಬಂದಿರಿ ಹೇಳಿ. ನೀವು ನಮ್ಮ ಜೊತೆ ಸವಾಲಿಗೆ ಬನ್ನಿ. ಯಾವ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ನಿಮಗೆ ಅತ್ಯಂತ ಹೆಚ್ಚು ಬೆಂಬಲ ಕರಾವಳಿಯಲ್ಲಿ ಬಂತು ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡೋಣ. ಐ ಆಮ್ ರೆಡಿ ಟು ಕಮ್. ಅದನ್ನು ಬಿಟ್ಟು ಕ್ರಮ ತೆಗೆದುಕೊಂಡ್ರೆ ಪೊಲೀಸರನ್ನು ಬೈತೀರಾ, ತೆಗೆದುಕೊಳ್ಳದೇ ಇದ್ರೆ ಪೊಲೀಸರೇ ಇಲ್ಲ ಹೇಳ್ತೀರಾ, ಕಾನೂನೇ ಇಲ್ಲ ಹೇಳ್ತೀರಾ. ಈ ಎರಡೂ ನೀವು ಹೇಳಲಿಕ್ಕೆ ಬರೋದಿಲ್ಲ. ಇಟ್ ಕ್ಯಾನ್ ನಾಟ್ ಬಿ ಅಕ್ಸೆಪ್ಟೆಡ್. ಇಲ್ಲಿ ಸರ್ಕಾರ ಇದೆ. ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ತಂದ್ರೆ ಅದು ಯಾಕೆ ತಂದ್ರಿ, ನಮ್ಮನ್ನೆಲ್ಲ ದಮನಿಸ್ಲಿಕ್ಕೆ ತಂದಿರಿ ಅಂತೀರಾ. ತರದೇ ಇದ್ರೆ ನೀವು ಹೇಳಿ ಹೋದವರು ಮಾಡಲೇ ಇಲ್ಲ ಅಂತ ಹೇಳಿ